ಪಡುಬಿದ್ರಿಯ ಕೆಳಗಿನಪೇಟೆ ಪಾಂಡೆ ಬ್ರಹ್ಮ ಬೈದರ್ಕಳ ಗರೋಡಿಯಲ್ಲಿ ವಾರ್ಷಿಕ ನೇಮೋತ್ಸವ ಭಕ್ತಾದಿಗಳ ಕೂಡುವಿಕೆಯಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಸಂದರ್ಭ ಮಾತನಾಡಿದ ಗುರುರಾಜ್ ಪೂಜಾರಿಯವರು ಹಳೆಯ ಇತಿಹಾಸ ಹೊಂದಿರುವ ಈ ಪಾಂಡೆ ಗರೋಡಿಯ ವಾರ್ಷಿಕ ನೇಮೋತ್ಸವದ ಪೂರ್ವಭಾವಿಯಾಗಿ ಡಿಸೆಂಬರ್ 15ರಂದು ಹಸಿರುವಾಣೆ ಹೊರೆಕಾಣಿಕೆಯೊಂದಿಗೆ ಗರಡೆ ಪ್ರವೇಶ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಆರಂಭಗೊಂಡು 16ನೇ ತಾರೀಕಿಗೆ ಹಗಲು ಸೇವೆ, 17ರಂದು ರಾತ್ರಿ ಬ್ರಹ್ಮ ಬೈದರ್ಕಳ ನೇಮೋತ್ಸವ ಹಾಗೂ 18ರ ಸಂಜೆ 3:30ಕ್ಕೆ ದೇವಿ ಮಾಯಾಂದಲ ನೇಮೋತ್ಸವದೊಂದಿಗೆ ಈ ವರ್ಷದ ವಾರ್ಷಿಕ ನೇಮೋತ್ಸವ ಅಂತ್ಯ ಕಾಣಲಿದೆ ಎಂದರು. ನಮ್ಮ ತುಂಬ ಶಕ್ತಿ ಪಾಲನೆ ಅಂತ ಹೇಳ್ಬೋದು. ಶಕ್ತಿ ಪಾಲ ಮನೆತನದವರ ಬೆನ್ನು ಹಚ್ಚಿಕೊಂಡು ಬಂದಂತಹ ಈ ಕ್ಷೇತ್ರ ಈಗಲೂ ಕೂಡ ಒಳ್ಳೆಯ ಮನೆತನದವರು ಒಳ್ಳೆಯ ರೀತಿಯಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕುಲದೇವರಿಗೆ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಒಂದು ಒಳ್ಳೆಯ ತುಂಬ ಇತಿಹಾಸ ಉಂಟು. ಇತಿಹಾಸದ ಪ್ರಕಾರವಾಗಿ ನಾವು ಹೇಳಿದ್ದಾದರೆ ತುಂಬ ಮಂದಿ ಭಕ್ತರು ಇಲ್ಲಿಗೆ ಬರ್ತಾರೆ. ಅವರ ಇಷ್ಟ ಸಿದ್ಧಿ ಆಗ್ತದೆ. ಮೊನ್ನೆ ದಿವಸ ಹಸಿರುನೆ ಕಾಣಿಕೆ ಬರುವುದನ್ನು ಪದ್ಧತಿ ನಿನ್ನೆ ಅನುಭವಿಸ್ತೇವೆ. ಇವತ್ತು ಬೈದರ್ಕ ನೇಮೋತ್ಸವ, ನಾಳಿನ ದಿವಸ ಅವರ ತಂಗಿ ಮಾಯದೇವಿಯ ನೇಮೋತ್ಸವಕ್ಕಾಗಿ ಗರುಡಿಯನ್ನ ಹೂ ಹಾಗೂ ವಿದ್ಯುತ್ ದೀಪದಿಂದ ಸಿಂಗರಿಸಲಾಗಿದ್ದು, ಸುಡು ಮತ್ತು ಪ್ರದರ್ಶನ ನೇಮೋತ್ಸವದ ಮೆರುಗು ಹೆಚ್ಚಿಸಿತು. ನೇಮೋತ್ಸವದ ರಾತ್ರಿ ಪಡುಬಿದ್ರಿ ಹೊಸ ಮನೆಯವರಿಂದ ಅನ್ನಪ್ರಸಾದ ಸೇವೆ ಜರುಗಿದ್ದು, ಈ ಸೇವೆಯಲ್ಲಿ 100 ಮಂದಿ ಸೇರಿ ಅನ್ನಪ್ರಸಾದ ಸ್ವೀಕರಿಸಿದ್ದಾರೆ. ಈ ಸಂದರ್ಭ ಗ್ರಾಮಸ್ಥರು ಸಹಿತ ಗರೋಡಿಯ ಟ್ರಸ್ಟ್ನ ಪ್ರಮುಖರು ಹಾಜರಿದ್ದರು.